ಹರೇಕಳ ಅಡ್ಯಾರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯನ್ನ ಶಾಸಕ ಯುಟಿ ಖಾದರ್ ನೇತೃತ್ವದ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿತು. ಈ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಶಾಸಕರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುರಿತು ಸ್ಥಳೀಯರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದೆ. ಅನುದಾನ ಮಂಜೂರಾಗುವ ಮುನ್ನ ಸೇತುವೆ ಕುರಿತು ಟೀಕೆಗಳು ಕೇಳಿಬಂದಿತು. ಪ್ರತಿಪಕ್ಷಗಳು ಸಾಧ್ಯವಿಲ್ಲದ ತೀರ್ಮಾನ ಎಂದು ಹೇಳಿಕೆ ನೀಡಿದ್ರು. ಆದರೆ ಪಶ್ಚಿಮ ವಾಹಿನಿ ಯೋಜನೆಯ ಅಂಗವಾದ ಎತ್ತಿನಹೊಳೆ ಯೋಜನೆಯಲ್ಲಿ ಜಿಲ್ಲೆಗೆ ಅನ್ಯಾಯವಾಗಿದೆ. ಈ ಬಗ್ಗೆ ನ್ಯಾಯ ಕೊಡುವ ಉದ್ದೇಶದಿಂದ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ. ಅದಕ್ಕಾಗಿ ಸ್ವಾಭಿಮಾನಿ ಗುತ್ತಿಗೆದಾರ ಜಿ ಶಂಕರ್ ಅಂಡ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಒಟ್ಟು ವೆಚ್ಚ 200 ಕೋಟಿ ರೂಪಾಯಿ ಇಡಲಾಗಿತ್ತು. ಡಿಪಿಆರ್ನಲ್ಲಿ ಟೆಂಡರ್ ಕರೆದಾಗ ರೂಪಾಯಿ 192.5 ಕೋಟಿಗೆ ಕಾಮಗಾರಿಯ ಗುತ್ತಿಗೆಯನ್ನ ಜಿ ಶಂಕರ್ ಕಂಪನಿ ಕಾಮಗಾರಿ ವಹಿಸಿಕೊಂಡರು. ಮುಂದಿನ ಮಳೆಗಾಲ ಬರುವ ಮುನ್ನ ಪಾದಚಾರಿಗಳಿಗೆ ನಡೆದುಕೊಂಡು ಹೋಗುವ ವ್ಯವಸ್ಥೆಯನ್ನ ನೂತನ ಡ್ಯಾಂನಲ್ಲಿ ಕಲ್ಪಿಸಲಾಗುವುದು. ಡಿಸೆಂಬರ್ನಲ್ಲಿ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಯನ್ನ ನಡೆಸಲಾಗುವುದು ಎಂದು ಹೇಳಿದರು. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಹುದಿನಗಳ ನಮ್ಮ ಕನಸಾಗಿತ್ತು. ಬಹುಶಃ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಡೆಯ ಬಜೆಟ್ ಆದ ಸಂದರ್ಭದಲ್ಲಿ ಇದನ್ನು ನಾವು ಇವತ್ತು ಪಶ್ಚಿಮ ವಾಹಿನಿ ಯೋಜನೆ, ಯಾಕೆಂತ ಹೇಳಿದರೆ ಎತ್ತಿನಹೊಳೆ ಮುಖಾಂತರ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಬೇಕಂತ ಕೇಳಿದಾಗ ಇದು ನನ್ನ ಒಂದು ಯೋಜನೆ. ಅದು ಬಹುಶಃ ಕಡೆಯ ಬಜೆಟಲ್ಲಿ ಕೊಟ್ಟರು. ಅದನಂತರ ಬಂದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಟೈಮಲ್ಲಿ ಅದಕ್ಕೆ ಟೆಂಡರ್ ಕರೆಸಿ ಇವತ್ತು ಚಾಲನೆ ಕೊಡಲಾಯಿತು. ಈಗಿನ ಮುಖ್ಯಮಂತ್ರಿ ಸರ್ಕಾರ ಅದಕ್ಕೆ ಯಡಿಯೂರಪ್ಪ ಸರ್ಕಾರ ಮತ್ತು ಮಧುಸ್ವಾಮಿಯವರು ವೀಕ್ಷಣೆ ಮಾಡಿ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಜಿ ಶಂಕರ್ ಆ್ಯಂಡ್ ಕಂಪನಿಗೆ ಈ ಗುತ್ತಿಗೆ ಇವತ್ತು ಸಿಕ್ಕಿದೆ. ಇದು ಟರ್ನ್ ಕಿ ಬೇಸಿಸ್ ಅಂದರೆ ಇದು ನಾವು ಬಜೆಟ್ನಲ್ಲಿ ಇಟ್ಟದಿದ್ದಕ್ಕೆ 200 ಕೋಟಿ ರೂಪಾಯಿ. ಅದರ ಪ್ರಕಾರ ಮೈನ್ ಇರಿಗೇಷನ್, ನಮ್ಮ ಜಿಲ್ಲೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ರಾಜ್ಯ ಸೆಕ್ರೆಟರಿ ಅವರು ಎಲ್ಲ ಸೇರಿಕೊಂಡು ಇದಕ್ಕೊಂದು ಬೇರೆ ಬೇರೆ ತಜ್ಞರನ್ನು ಕರೆಸಿಕೊಂಡು ಒಂದು DPR ಇವತ್ತು ಮಾಡಿರ್ತಾರೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಈ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ವ್ಯಾಪ್ತಿಯಲ್ಲಿ ಈ ನಮ್ಮ ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಯಾರೆಲ್ಲ ಟೆಂಡರ್ ಹಾಕಿದ್ದಾರೆ. ಈ ವೇಳೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಹರುದ್ದೀನ್, ಮಾಜಿ ಅಧ್ಯಕ್ಷ ಮಹಾಬಲ ಹೆಗ್ಡೆ, ಇಂಜಿನಿಯರ್ ಗೋಕುಲ್ ದಾಸ್, ಹರೇಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಯಾಣಿ ಉಪಸ್ಥಿತರಿದ್ದರು.